ಒಂದು ಮಾತು, ಇವತ್ತಿನ ವೇದಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ. ನಮ್ಮ ದುಬೈಯ ಕಾರ್ಯಕ್ರಮಕ್ಕೆ ನಮ್ಮ ವಕ್ವಾಡಿ ಪ್ರವೀಣ್ ಶೆಟ್ರವರ ನೇತೃತ್ವದಲ್ಲಿ ಅವರನ್ನು ಕರೆಸಿ ಇಂತಹ ಒಂದು ಕೆಲಸ ಮಾಡುವವರು ಇದ್ದಾರಾ ಅಂತ ಫೌಂಡೇಶನ್ನ ಬಗ್ಗೆ ಅತ್ಯುತ್ತಮವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಆಗ ನನಗೆ ತುಂಬ ಖುಷಿ ಆಯಿತು. ಪುನೀತ್ ರಾಜ್ಕುಮಾರ್ ನಮ್ಮನ್ನು ಹೊಗಳಿದ್ರು ಅಂತ ಅಲ್ಲ, ಹೊಗಳಿದ್ರು ಅಂತ ಖುಷಿ ಆದ್ದು ಅಂತೇಳಿ ಅಲ್ಲ, ಆದರೆ ಆ ನಂತರ ನಾನು ಪಟ್ಟ ದುಃಖ ಅದು ತುಂಬನೇ. ಯಾಕೆಂತ ಹೇಳಿದರೆ ನಾವು ಏನೂ ಅಲ್ಲ ಅಂತ. ಅವರು ಮಾಡಿದ ಕೆಲಸದ ಮುಂದೆ ನಾವೊಂದು ಬಿಂದು ಮಾತ್ರ. ಅದು ಎಲ್ಲರಿಗೂ ಗೊತ್ತದು. ಆ ನಂತರ ಅಷ್ಟು ಕೆಲಸವನ್ನು ಮಾಡಿದಂಥ ಒಬ್ಬ ಪುಣ್ಯಾತ್ಮ ಯಾವ ರಂಗದಲ್ಲೂ ನಮ್ಮ ದೇಶ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾತ್ರ ಸತ್ಯನೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ಕೆಲಸ ಅದು ಎಲ್ಲರೂ ಮೆಚ್ಚುವಂಥದ್ದೇ. ಹಾಗಾಗಿ ನಮ್ಮ ಫೌಂಡೇಶನ್ಗೆ ಕೂಡ ಒಂದು 5 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡಿ ಸಹಕರಿಸಿದಂಥ ಪುಣ್ಯಾತ್ಮರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಇರಬೇಕಿತ್ತು. ಅವರೇ ಹೇಳಿದ್ದಾರೆ, ಮಂಗಳೂರಿನ ನೆಕ್ಸ್ಟಿನ ಕಾರ್ಯಕ್ರಮ ನನ್ನ ನೇತೃತ್ವದಲ್ಲೇ ಆಗಬೇಕು ಅಂತ. ಪ್ರವೀಣ್ ಶೆಟ್ರು ಸಾಕ್ಷಿ ಅದಕ್ಕೆ. ಅವರ ಮುಖಾಂತರವೇ ಹೇಳಿದ್ದು, ನಾನು ಬ್ಯಾಂಗ್ಳೂರಲ್ಲೂ ಕಾರ್ಯಕ್ರಮ ಮಾಡ್ತೇನೆ, ಮಂಗಳೂರಲ್ಲೂ ಮಾಡ್ತೇನೆ ಸತೀಶಣ್ಣ, ಈ ಫೌಂಡೇಶನ್ನಲ್ಲಿ ನಾವು ಒಟ್ಟು ಸೇರಿ ಬೆಳೆಸೋಣ ಅಂತ. ಅಂತಹ ಪುಣ್ಯಾತ್ಮ ನಮ್ಮ ಜೊತೆ ಇಲ್ಲ ಅಂತ ಹೇಳೋದು ನಮಗೆ ದೊಡ್ಡ ಒಂದು ಕೊರತೆ. ಅವರನ್ನು ನೆನೆಸಿಕೊಂಡು ಈ ವೇದಿಕೆಗೆ ಅವರ ಹೆಸರನ್ನು ಇಟ್ಟಿದ್ದೇನೆ. ದಯವಿಟ್ಟು ಪುನೀತ್ ರಾಜ್ಕುಮಾರಿಗೋಸ್ಕರ ನಾವೆಲ್ಲರೂ ಎದ್ದು ನಿಂತು, ಆಗ ಒಮ್ಮೆ ಶ್ರದ್ಧಾಂಜಲಿ ಆಗಿದೆ, ಈಗ ಇನ್ನು ಒಂದು ಸಲ ಒಂದು 10 ಸೆಕೆಂಡ್ ತಾವುಗಳು ಎದ್ದು ನಿಂತು ಅವರಿಗೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು. ಓಂ ಶಾಂತಿ.